ಬಿಲ್ಲವ ಸಮುದಾಯದವರು ಭಕ್ತಿಯಿಂದ ಆಗಮಿಸುವ ಎರಡನೇ ದೊಡ್ಡ ದೇವಸ್ಥಾನ ಅಂದ್ರೆ ಕಟಪಾಡಿ ಶ್ರೀ ವಿಶ್ವನಾಥ ಕ್ಷೇತ್ರ. ಇಲ್ಲಿಯ ವರ್ಷಾವಧಿ ಜಾತ್ರಾ ಮಹೋತ್ಸವ ನಿನ್ನೆ ಸಂಪನ್ನಗೊಂಡಿತ್ತು. ಜಾತ್ರಾ ಮಹೋತ್ಸವದ ಒಂದು ಝಲಕ್ ಇಲ್ಲಿದೆ ನೋಡಿ. ಹೌದು, ಬಿಲ್ಲವರು ಭಕ್ತಿಯಿಂದ ಆರಾಧಿಸುವ ಬ್ರಹ್ಮಶ್ರೀ ನಾರಾಯಣ ಗುರು ಅವರ ಪ್ರಮುಖ ದೇಗುಲ ಅಂದ್ರೆ ಅದು ಮಂಗಳೂರು ಗೋಕರ್ಣ ಕ್ಷೇತ್ರ. ಅದೇ ರೀತಿ ಬ್ರಹ್ಮಶ್ರೀ ನಾರಾಯಣ ಗುರು ಹಿನ್ನೆಲೆ ಇರುವ ಮತ್ತೊಂದು ಎರಡನೇ ದೊಡ್ಡ ದೇವಸ್ಥಾನ ಅಂದ್ರೆ ಅದು ಕಟಪಾಡಿ ಶ್ರೀ ವಿಶ್ವನಾಥ ದೇವಸ್ಥಾನ. ಇಲ್ಲಿ ಈ ಬಾರಿಯ ವರ್ಷಾವಧಿ ಜಾತ್ರಾ ಮಹೋತ್ಸವ ಅದ್ಧೂರಿಯಿಂದ ನಡೆಯಿತು. ಕ್ಷೇತ್ರದ ತಂತ್ರಿಗಳಾದ ಬ್ರಹ್ಮಶ್ರೀ ಪರವೂರು ರಾಕೇಶ್ ತಂತ್ರಿಯವರ ನೇತೃತ್ವದಲ್ಲಿ ಪ್ರಧಾನ ಅರ್ಚಕರಾದ ಶ್ರೀ ದೇವದಾಸ ಶಾಂತಿಯ ಅವರ ಪೌರೋಹಿತ್ಯದಲ್ಲಿ 9 ದಿನಗಳ ಕಾಲ ಧಾರ್ಮಿಕ ವಿಧಿ ವಿಧಾನಗಳು ನಡೆದವು. ಕ್ಷೇತ್ರದಲ್ಲಿ ಹೊರೆ ಕಾಣಿಕೆ ಮತ್ತು ಧ್ವಜಾರೋಹಣ ಮೂಲಕ ಶಾಸ್ತ್ರೋಕ್ತವಾಗಿ ಆರಂಭಗೊಂಡ ಜಾತ್ರಾ ಮಹೋತ್ಸವದಲ್ಲಿ ದೇವಾಲಯದ ಪಂಚ ಮಹಾಶಕ್ತಿಗಳಿಗೆ ಕಲಶಾಭಿಷೇಕ, ಮಹಾಪೂಜೆಗಳು ನಡೆದವು. ಭಕ್ತಾದಿಗಳು ಈ ಎಲ್ಲ ಕ್ರಮಗಳನ್ನ ಕಣ್ತುಂಬಿಸಿಕೊಂಡು ಕೃತಾರ್ಥರಾದರು. ಬಹಳಷ್ಟು ಶಾಸ್ತ್ರೋಕ್ತವಾಗಿ ಇವತ್ತು ಇಲ್ಲಿಯ ಜಾತ್ರೋತ್ಸವ ಕಾರ್ಯಕ್ರಮವನ್ನು ಹೊರೆಕಾಣಿಕೆಯಿಂದ ಪ್ರಾರಂಭವಾಗಿ ವಿವಿಧ ವೇದಿಕ ಕಾರ್ಯಕ್ರಮಗಳ ಜೊತೆಯಲ್ಲಿ ಇವತ್ತು ರಥೋತ್ಸವ ಕಾರ್ಯಕ್ರಮ ಕೂಡ ನಡೆದಿದೆ, ಅನ್ನ ಸಂತರ್ಪಣಾ ಕಾರ್ಯಕ್ರಮ ಕೂಡ ನಡೆದಿದೆ. ಈ ಸಂದರ್ಭದಲ್ಲಿ ಎಲ್ಲ ಭಕ್ತಾಭಿಮಾನಿಗಳಿಗೆ ಶುಭಾಶಯವನ್ನು ಸಲ್ಲಿಕೆ ಮಾಡಿಕೊಂಡು ಈ ಜಾತ್ರೋತ್ಸವ ಕಾರ್ಯಕ್ರಮ ದೇವರ ಅನುಗ್ರಹದಲ್ಲಿ, ವಿಶ್ವನಾಥ ದೇವರ ಅನುಗ್ರಹದಲ್ಲಿ, ಶ್ರೀಲಕ್ಷ್ಮೀ ದೇವಿಯ ಅನುಗ್ರಹದಲ್ಲಿ ಎಲ್ಲರಿಗೂ ಕೂಡ ಸುಭಿಕ್ಷೆ ಸಿಗಲಿ, ಆರೋಗ್ಯ ಸಿಗಲಿ, ಎಲ್ಲರೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಬದುಕುವಂಥ ಅವಕಾಶ ಆಗಲಿ ಅಂತೇಳಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತೇನೆ. ಬಿಲ್ಲವರ ಶಕ್ತಿ ಕೇಂದ್ರವಾದ ಶ್ರೀ ವಿಶ್ವನಾಥ ಕ್ಷೇತ್ರದಲ್ಲಿ ವರ್ಷಂಪ್ರತಿ ನಡೆಯುವ ರಾತ್ರಿ ರಥೋತ್ಸವ, ಕೆರೆ ಪೂಜೆ, ಕಟ್ಟಿ ಪೂಜೆ, ಹಗಲು ಉತ್ಸವ, ಮಹಾ ಅನ್ನ ಸಂತರ್ಪಣೆ, ಪಲ್ಲಕ್ಕಿ ಉತ್ಸವ, ಓಕುಳಿ ಅದ್ಧೂರಿಯಿಂದ ನಡೆಯಿತು. ಭಕ್ತಾದಿಗಳು ಓಕುಳಿಯಲ್ಲಿ ಮಿಂದೆದ್ದು ಹಾಡು ನೃತ್ಯಗಳ ಮೂಲಕ ಜಾತ್ರಾ ಸಂಭ್ರಮವನ್ನ ಆಚರಿಸಿಕೊಂಡ್ರು. ದೇವಾಲಯದ ಆವರಣದ ಸುತ್ತ ಹೂವಿನ ಮತ್ತು ವಿದ್ಯುತ್ ದೀಪದ ಅಲಂಕಾರದಿಂದ ಇಡೀ ದೇಗುಲ ಕಂಗೊಳಿಸುತ್ತಿತ್ತು. ಕೊನೆಯ ದಿನ ಶ್ರೀ ವಿಶ್ವನಾಥ ಕ್ಷೇತ್ರದಲ್ಲಿ ಮಾತನಾಡುವ ಕಲ್ಕುಡ ಎಂದೇ ಪ್ರಸಿದ್ಧಿ ಪಡೆದ ಕಲ್ಕುಡ ದೇವರ ನೇಮೋತ್ಸವ ನಡೆಯಿತು. ಈ ಸಂದರ್ಭ ಸುಮಾರು 45 ವರ್ಷ ದೇವಾಲಯದಲ್ಲಿ ಕಲ್ಕುಡ ದರ್ಶನ ಪಾತ್ರಿಯಾಗಿ ಸೇವೆ ಸಲ್ಲಿಸಿ ಅನಾರೋಗ್ಯದಿಂದ ನಿವೃತ್ತಿಗೊಳ್ಳಲಿರುವ ದರ್ಶನ ಪಾತ್ರಿ ಬೀರುಪಾನರಿಗೆ ದೇವಾಲಯದ ವತಿಯಿಂದ ಸನ್ಮಾನಿಸಲಾಯಿತು. ಬೀರುಪಾನರ ಅನಾರೋಗ್ಯ ನಿಮಿತ್ತ ಸಹಾಯ ಹಸ್ತವನ್ನ ನೀಡಲಾಯಿತು. ಇತ್ತೆ ಈ ಆರೋಗ್ಯ ಸಮಸ್ಯೆ ಹಿಡ್ದಾದ ಎಲ್ಲ ಹಲವಾರು ಜಾಗ ಉಂಡು. ಕೆಲವರು ಕಟ್ಟೊಂಬರ್ಪನ ಜಾಗ ಪಂಡ ಒಂದು ಇಂಚಿನ ದೇವಸ್ಥಾನ ಹಲವಾರು ಜಾಗದ ಕೋಲ ಕಟ್ಟುತ್ತೆ. ಪ್ರಥಮ ಬೆಣ್ಣೆ ಕುದುರು ಬಾರ್ಕೂರು ಕುರಮಾಸ್ತಿ ಅಮ್ಮ ಜಿ ಶಂಕರ್ ಆಗನ ಮೊಗವೀರ ಅಂಚನೆ ಪರ್ಕಾಲ ಮಾಲಿಂಗೇಶ್ವರ ದೇವಸ್ಥಾನ ಪಿಲಿ ಚೌಂಡಿ ಕೋಲ ದೇವರನ್ನ ಭೇಟಿ ಅದು ಎದ್ಕೊಂಬನು. ಅಂಚನೆ ಹಾವಂಜೇಡಿ ಅನ್ನು ಧೂಮವತಿ ಕೋಲ ಅಂಚನೆ ಈ ಕ್ಷೇತ್ರ ಕಟ್ಟೊಂಬ ಸಮಯ ಹಲವಾರು ಜಾಗ ದಾಯದ ಪಂಡ ಐಟ್ಲ ಒಂದು ವಿಶೇಷದಾದ ಪಂಡ ಒಂದು 4 ವರ್ಷ 2-3 ವರ್ಷದಾಕಿನ ಹೆಂಗೆ ಕೋಲ ಕಟ್ಟಿನಾಗ ಬಕ್ಕ ಪೊಡಿ ಚೀಂದು ಬಂದ್ಪೇರಿ ಏನ ಅಂಚತ್ತು ಇರಿ ಸುತ್ತು ಬರ್ರವ ಇಷ್ಟೇಗಲಕ್ಕೆ ಏನು ನುಪ್ಪೇರಿ ಅಂಚ ದಿವಂದಿಲ್ಲೇರಿ ಜನಕಲ ದಿವಂದಿಲ್ಲೇರಿ ಇತ್ತೆ ಅಂಡ ದೇಗೆ ಪಂಡ ಒಂಜಿ ಸಂತೋಷ ಅಪ್ಪನ ಒಂಜಿ ಬೇಜಾರಪ್ಪನ ಸೇವೆ ಮಲ್ತಂದು ಇಲ್ಲಡು ಕುಲ್ಲ ಇನ್ನು ಅಲ್ತ ಸೇವೆಗೆ ಅಂತ ಪಂಡ ಇಲ್ಲಡು ಕುಲ್ಲ ಮನಸ್ಸಂಬಂಧ ಬರ್ಪಿ ಮಸ್ತ್ ಮನಸ್ತಾಪ ಅಪ್ಪನ ಅವಿದ ಸತ್ತು ಈ ದರ್ಶನ ಆಡು ಕೋರಾಡು ಒಡೆಗಲ ಪೋಪುಜಿ ಒಡೆಗಲ ಮಲ್ಪುಜಿ ಇಂಚೆ ಕ್ಷೇತ್ರ ಲೆತ್ತಿ ನಡೆಪೋದು ಕುಲ್ದು ಅಂಚನೆ ಪ್ರಸಪತ ಮರ್ಪನು ಅಂಚನೆ ಮಾತ ಮರ್ಪನು ಬೊಕ್ಕ ಕೋಲ ಕಟ್ಟಿನ ಪರಿಸ್ಥಿತಿ ಯಾನ್ ಇಜ್ಜಿ ನನ್ನ ಅಂಚೆರಬಹುದು
ಕೋಲ ದರ್ಶನದ ವಿಷಯ ಇದ್ದಿದೆ. ಒಟ್ಟಿನಲ್ಲಿ 9 ದಿನಗಳ ಕಾಲ ನಡೆದ ವಾರ್ಷಿಕ ಜಾತ್ರಾ ಮಹೋತ್ಸವದಲ್ಲಿ ಹಿರಿಯರಿಂದ ಹಿಡಿದು ಮಕ್ಕಳೆಲ್ಲರೂ ಕೂಡ ಭಾಗವಹಿಸಿ ದೇವರ ದರ್ಶನವನ್ನ ಪಡೆದುಕೊಂಡ್ರು. ಅದೇನೇ ಅನ್ನಿ, ಈ ಜಾತ್ರಾ ಮಹೋತ್ಸವದಲ್ಲಿ ಅಲಂಕಾರಗೊಂಡ ದೇವರ ಮೂರ್ತಿ, ವಿದ್ಯುತ್ ದೀಪದಿಂದ ಕಂಗೊಳಿಸುವ ದೇಗುಲ, ರಥ, ಸಾವಿರಾರು ಸಂಖ್ಯೆಯ ಭಕ್ತರು, ಇದನ್ನೆಲ್ಲ ನೋಡುವುದೇ ಒಂದು ಸೊಬಗು. 9 ದಿನದ ಪರ್ಯಂತ ನಡೆದ ಈ ಅದ್ಧೂರಿ ಜಾತ್ರೆಯಲ್ಲಿ ಕ್ಷೇತ್ರ ಆಡಳಿತ ಮಂಡಳಿಯ ಅಧ್ಯಕ್ಷರು, ಪದಾಧಿಕಾರಿಗಳು, ಗುರಿಕಾರರು ಹಾಗೂ ಗ್ರಾಮಸ್ಥರು ಭಾಗಿಯಾಗಿದ್ರು. ಹೀಗೆ ಅನೇಕ ವೈದಿಕ ಕಾರ್ಯಕ್ರಮದೊಂದಿಗೆ ನಿನ್ನೆ ವಿಶ್ವನಾಥ ಕ್ಷೇತ್ರದ ಜಾತ್ರಾ ಮಹೋತ್ಸವ ಸಂಪನ್ನಗೊಂಡಿತು. ಪ್ರಮೋದ್ ಸುವರ್ಣ ಕಟಪಾಡಿ, ನಮ್ಮ ಕುಡ್ಲ ನ್ಯೂಸ್ 24/7. ನಮ್ಮ ಕುಡ್ಲ ಈಗ ಎಲ್ಲಾ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲೂ ಲಭ್ಯ. ಕ್ಷಣ ಕ್ಷಣದ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕುಡ್ಲ 24/7. ಫೇಸ್ಬುಕ್, ಟ್ವಿಟರ್ ಹಾಗೂ ಇನ್ಸ್ಟಾಗ್ರಾಂ ಪೇಜ್ಗಳನ್ನ ಲೈಕ್ ಮಾಡಿ, ಫಾಲೋ ಮಾಡಿ. ನೇರ ಪ್ರಸಾರ, ಮನೋರಂಜನೆ ಹಾಗೂ ಸುದ್ದಿಗಾಗಿ ನಮ್ಮ ಕುಡ್ಲ ಆಪ್ ಡೌನ್ಲೋಡ್ ಮಾಡಿ. ನಮ್ಮ ಕುಡ್ಲ 24/7 ಇದು ವಿಶ್ವಾಸದ ಪ್ರತಿಬಿಂಬ.